ಮಂಗಳೂರಿನ ಕರ್ಮಾರ್ ಪಡೀಲ್ನಲ್ಲಿರುವ ಶ್ರೀ ಶಾರದಾಂಬಾ ಸೇವಾ ಪ್ರತಿಷ್ಠಾನದ ಆಶ್ರಯದಲ್ಲಿ ಸ್ಥಾಪನೆಗೊಂಡ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿ ವತಿಯಿಂದ ನಡೆಯಲ್ಪಡುವಂತಹ 15ನೇ ವರ್ಷದ ಶಾರದೋತ್ಸವ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆದು ಬಳಿಕ ವಿಸರ್ಜನಾ ಕಾರ್ಯಕ್ರಮ ನಡೆಯಿತು. ಮಂಗಳೂರಿನ ಪಡೀಲಿನಲ್ಲಿರುವ ಶ್ರೀ ಶಾರದಾಂಬಾ ಸೇವಾ ಪ್ರತಿಷ್ಠಾನದ ಆಶ್ರಯದಲ್ಲಿ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿ ವತಿಯಿಂದ ಪ್ರತಿ ವರ್ಷ ನಡೆಸಲ್ಪಡುವ ಶ್ರೀ ಶಾರದೋತ್ಸವವು ಈ ಬಾರಿ ಕೋವಿಡ್ ಹಿನ್ನೆಲೆಯಲ್ಲಿ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಸರಳವಾಗಿ ನೆರವೇರಿತು. ಕಂಕನಾಡಿಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅರ್ಚಕರಾದ ವೇದಮೂರ್ತಿ ಶ್ರೀನಿವಾಸ್ ಭಟ್ ಅವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಇಂದು ಬೆಳಗ್ಗೆಯಿಂದಲೇ ಗಣಹೋಮ, ಶ್ರೀ ಶಾರದಾದೇವಿಯ ಪ್ರತಿಷ್ಠೆ, ಮಹಾಪೂಜೆ, ವಿಸರ್ಜನಾ ಪೂಜೆ, ಬಳಿಕ ಪಡೀಲ್ನ ಬೈರಾಡಿಕೆರೆಯಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ವಿಸರ್ಜನಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ವಾಸುದೇವ ಕುಟ್ಟಾರಿ ಮತ್ತು ಬಿಜೆಪಿ ದಕ್ಷಿಣ ಅಧ್ಯಕ್ಷರಾದ ವಿಜಯ್ ಕುಮಾರ್ ಶೆಟ್ಟಿ ಅವರು ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ಭಕ್ತರು 10 ಜನ ಬಂದಿರು ಬತ್ತು ಮೂಲ ಶಾರದಿನ ಪ್ರತಿಷ್ಠೆ ಅಂತೀರು ಅದಕ್ಕೆ ಊಟದಾಕಲ ಲೆಕ್ಕೋದು ಹೆಚ್ಚು ಅದಕ್ಕೆ ಮೀರಿನ ಸಪೋರ್ಟ್ ತಿಗೊಂಡು ಅಂಚಲ್ಲಿ 15ನೇ ವರ್ಷೋಡು ಅನಾಯಾಸವಾದ ಬಾರಿ ಪೊರ್ಲುಡು ಬಾರಿ ಕ್ರಮಟ್ಟು ಮಾತ 10 ಜೋಗುಗಳನ್ನು ಒಂಜಿ ಅಪ್ಪನ ಸೆರಂಗದ ಅಡಿಟ್ಟು ತುಳ್ಳದು ಈ ಕಾರ್ಯಕ್ರಮ ಮಲ್ತೊಂದುಲ್ಲ ಈ ಊರದ ಜನಕ್ಕಳಿಗೆ ಶಾರದೆ ನಮ್ಮ ಇಂಚಾಪನಿಗೆ ಶಾರದೆ ಪರಕೆ ಈನಿಲ್ಲ ಒಂದು 10-25 ಸೀರೆ ಪರಕೆದ ಬರೋದುಂಟು. ಶಾರದೆ ನಮ್ಮಿನಂಗ್ಲಿ ಎಡ್ಡೆ ಆತನ ಪಂಪೆ ಜವನೇರುಳ್ಳೇರು ಶಾರದೆ ಬೋರ್ ಸಮರ್ಪಣಾ ಭಾವನೆ ಬೆಂಪಿನ ಜವನುಳ್ಳೇರು ಅಂಚನೆ ಕರ್ಮರಡ ಆಧ್ಯಾತ್ಮಿಕ ಗಂಧಗಾಲಿ ಕಮ್ಮಿತ್ತಿನಲ್ಪ ಇನ್ನು ಆಧ್ಯಾತ್ಮಿಕ ಕ್ರಾಂತಿ ಎಲ್ಲ ಕಿಲಕಾಗ್ತದೆ ನಿಮಗೆ ಭಾರಿ ಸಂತೋಷ ಉಂಟು. ಇಲ್ಲಿ ಮೊದಲು ಒಂದು ಸಂಘಟನಾತ್ಮಕವಾಗಿ ವಿಶ್ವ ಹಿಂದೂ ಪರಿಷತ್ನ ನೆರಳಲ್ಲಿ ಪ್ರಾರಂಭವಾಗಿರುವಂತಹ ಈ ಶಾರದೋತ್ಸವ ಇತ್ತೀಚೆಗೆ ಬೆಳೆದು ವರ್ಷಕ್ಕೆ ಪ್ರತಿ ವರ್ಷವೂ ಎರಡು ದಿವಸದಲ್ಲಿ ಆಗ್ತದೆ. ಈಗ ಸಲ ಮಹಾಮಾರಿ ಕೊರೋನಾದಿಂದಾಗಿ ಈ ಸಲ ವಿಜೃಂಭಣೆಯಿಂದ ಒಂದೇ ದಿವಸದಲ್ಲಿ ಮಾಡುವಂಥ ನಮ್ಮ ಸಮಿತಿಯವರು ತೀರ್ಮಾನ ಮಾಡಿದ್ದಾರೆ. ಆದರೂ ಈ ಊರಿನ ಎಲ್ಲ ಪರ ಊರಿನ ಭಕ್ತರು ಬಂದು ನಿರಂತರ ಪ್ರಾರ್ಥನೆಯನ್ನು ಮಾಡಿಕೊಂಡು ಇಲ್ಲಿ ಅತಿ ಸಂತೋಷದಿಂದ ಇಲ್ಲಿ ದೇವರ ಪ್ರಾರ್ಥನೆಯಿಂದ ಮನಸ್ಸಿಗೆ ಅವರಿಗೆ ಉದ್ಧಾರ ಆಗಿದೆ ಎಂಬುದು ನಮಗೆ ತಿಳಿದು ಬಂದಿದೆ. ಅದರಿಂದ ಈ ಊರಿನ ಎಲ್ಲರೂ ಜನರು ಸೇರಿಕೊಂಡು ಮಾಡಿರುವಂತಹ ಈ ಶಾರದೋತ್ಸವ ನಮಗೂ ಈ ಊರಿನವರು ಇನ್ನಷ್ಟು ಒಳ್ಳೆಯದು ಮಾಡಲಿ ಅಂತ ನಾನು ಇಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಸಂದರ್ಭ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಾಗರಾಜ್, V4 News 24/7 ಮಂಗಳೂರು.